ಉಳ್ಳಾಲ ಶಾರದೋತ್ಸವ ಗಲಾಟೆಗೆ ಪಿಎಸ್ಐಗಳಾದ ಕೃಷ್ಣ ಮತ್ತು ಸಂತೋಷ್ ಅವರೇ ನೇರ ಕಾರಣ. ತೊಕ್ಕಟ್ಟು ಮೊಸರು ಕುಡಿಕೆ ಉತ್ಸವದಲ್ಲೂ ಇವರ ದುರ್ವರ್ತನೆಯಿಂದಲೇ ಗಲಾಟೆ ನಡೆದಿತ್ತು. ಈ ಇಬ್ಬರು ಅಧಿಕಾರಿಗಳ ವಿರುದ್ಧ ಪೊಲೀಸ್ ಆಯುಕ್ತರು ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕೆಂದು ಬಿಜೆಪಿ ಮುಖಂಡರು ಉಳ್ಳಾಲ ಮೊಗವೀರ ಸಮಾಜದ ಅಧ್ಯಕ್ಷರಾದ ಯಶವಂತ್ ಅಮೀನ್ ಆಗ್ರಹಿಸಿದ್ದಾರೆ. ತೊಕ್ಕಟ್ಟುವಿನ ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ಬಿಜೆಪಿ ಮಂಗಳೂರು ಮಂಡಲದ ವತಿಯಿಂದ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಪೊಲೀಸ್ ಇಲಾಖೆಯ ಗೈಡ್ಲೈನ್ಸ್ ಪ್ರಕಾರವೇ ನಾವು ಶಾರದೋತ್ಸವ ಮೆರವಣಿಗೆಯನ್ನ ನಡೆಸಿದ್ದೇವೆ. ಮೆರವಣಿಗೆಯಲ್ಲಿ ಟ್ಯಾಬ್ಲೋ ಮೈಕ್ನ ಧ್ವನಿ ಏರಿಸಿದ್ದನ್ನ ಪ್ರಶ್ನಿಸಿದ ಪೊಲೀಸರ ಮೇಲೆ ಕೈ ಮಾಡಿದರೆಂದು ಆರೋಪಿಸಲಾಗಿದೆ. ಈ ವೇಳೆ ದುರ್ವರ್ತನೆ ತೋರಿದ ಪೊಲೀಸರು ಟ್ಯಾಬ್ಲೋವೊಂದರ ಹುಲಿವೇಷದ ಟಾಸೆ ಬಡಿಯುವ ಕೋಲುಗಳನ್ನ ಎಳೆದಾಡಿ ಮುರಿದು ಬಿಸಾಡಿದ್ದು ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆಯುಂಟು ಮಾಡಿದ್ದಾರೆ ಎಂದು ಆರೋಪಿಸಿದರು. ನಮ್ಮ ಕಮಿಷನರೇಟ್ ವ್ಯಾಪ್ತಿಯ ಮಂಗಳೂರಿನ ಹೃದಯ ಭಾಗದಲ್ಲಿ ಕುದ್ರೋಳಿಯ ಶಾರದೋತ್ಸವವು ಯಾವುದೇ ಅಡೆತಡೆ ಇಲ್ಲದೆ ಬೆಳಗ್ಗಿನವರೆಗೆ ನಿರ್ವಿಘ್ನವಾಗಿ ಯಾವುದೇ ಒಂದು ಅಹಿತಕರ ಘಟನೆ ಇಲ್ಲದೆ ಲಕ್ಷಾಂತರ ಜನಗಳು ಆ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಿದ್ರು. ಆದರೆ ಪೊಲೀಸರಾಗಲಿ ಯಾರೇ ಆಗಲಿ ಯಾವುದೇ ಒಂದು ರೀತಿಯ ಕಿರುಕುಳವನ್ನು ನೀಡದೆ ವ್ಯವಸ್ಥಿತವಾಗಿ ಕೂಡ ಆ ಮಂಗಳೂರಿನ ಹೃದಯ ಭಾಗದಲ್ಲಿ ನಮ್ಮ ದಸರಾ ಮೆರವಣಿಗೆ ನಡೆದಿದೆ. ಆದರೆ ನಮ್ಮ ಈ ಉಳ್ಳಾಲ ಭಾಗದ ಶಾರದೋತ್ಸವ ಸಮಿತಿಯವರು ಒಂದು ವ್ಯವಸ್ಥಿತವಾಗಿ ನಡೆಸುವಂತಹ ಒಂದು ಉತ್ಸವದಲ್ಲಿ ನಮ್ಮ ಪೊಲೀಸರು ತಮ್ಮ ದರ್ಪವನ್ನು ಮೆರೆದು ಇಡೀ ಶಾರದೋತ್ಸವವೇ ನಮ್ಮ ಇಡೀ ಜಿಲ್ಲೆಗೆ ಒಂದು ಕಪ್ಪು ಚುಕ್ಕೆ ತರುವಂತಹ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳಿಂದ ನಡೆದಿದೆ. ಮೆರವಣಿಗೆಯು ಶಾಂತಯುತವಾಗಿ ಪೊಲೀಸ್ ಠಾಣಾ ಎದುರಲ್ಲಿ ಸಾಗುವಂಥ ಸಮಯದಲ್ಲಿ ಕೆಲವರು ಪೊಲೀಸ್ ಅಧಿಕಾರಿಗಳು ತಮ್ಮ ದರ್ಪವನ್ನು ಮೆರೆದು ನಮ್ಮ ಕಾರ್ಯಕರ್ತರಿಗೆ ಹಾಗೂ ನಮ್ಮ ಒಂದು ಮೆರವಣಿಗೆಯ ವ್ಯವಸ್ಥೆಯಲ್ಲಿ ತಾಸೆ ಅಂತ ಇದೆ, ನಮ್ಮ ಪವಿತ್ರವಾದ ತಾಸೆ, ಅದು ದೇವರಿಗೆ ಅತ್ಯಂತ ಪ್ರಿಯವಾದ ಆ ಒಂದು ವಾದ್ಯ ಆಗಿರುತ್ತದೆ. ಅದರ ಕೋಲನ್ನು ಎಳೆದುಕೊಂಡು ವಿಕೃತಿಯನ್ನು ಪೊಲೀಸರು ಮೆರೆದಿದ್ದಾರೆ. ಅದರಿಂದಾಗಿ ಅಲ್ಲಿ ಕೆಲವು ಕಾಲ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಯಿತು. ಕ್ರಮೇಣ ನಮ್ಮ ಹುಡುಗರನ್ನು ಬಂಧಿಸಿ ಠಾಣೆಗೆ ಎಳೆದೊಯ್ದಂಥ ಸಮಯದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಸತೀಶ್ ಕುಂಪಾಲ, ಯಶವಂತನ್ನ ಇವರೆಲ್ಲ ಹೋಗಿ ಪೊಲೀಸರಿಗೆ ಮನವರಿಕೆ ಮಾಡಿ ಬೆಳಗ್ಗಿನವರೆಗೆ ಶಾರದೆಯನ್ನು ಅಲ್ಲೇ ನಿಲ್ಲಿಸಿ ಆ ನಂತರ ನಮ್ಮ ಕಾರ್ಯಕರ್ತರನ್ನು ಬಿಡಿಸಿಕೊಂಡು ಹೋದ ಮೇಲೆ ಆ ಮೆರವಣಿಗೆ ಸಾಗುವಂಥ ಕೆಲಸ ಆಯಿತು. ಆದರೆ ನಮ್ಮ ಶಾಸಕರು ಅದಕ್ಕೆ ಯಾವುದೇ ಬೆಳಗ್ಗಿನವರೆಗೆ ಶಾರದೆ ನಿಂತರೂ ಕೂಡ ಅದರ ಬಗ್ಗೆ ಯಾವುದೇ ಗಮನವನ್ನು ಹರಿಸಲಿಲ್ಲ. ಆದರೆ ಇವತ್ತು ಜನಗಳು ಹೇಳ್ತಾರೆ ಪಕ್ಷದವರು ಏನು ಮಾಡಲಿಲ್ಲ ಅಂತ. ಆದರೆ ನಮ್ಮ ಮುಖಂಡರಾದ ಯಶವಂತನ್ನ ಇದ್ದರು, ಸತೀಶ್ ಗುಂಪಲವರು ಇದ್ದರು, ಎಲ್ಲರೂ ಹೋಗಿ ಆ ಸ್ಟೇಷನಲ್ಲಿ ಅವರಿಗೆ ಮನವರಿಕೆ ಮಾಡಿ ಆ ಶಾರದೆಯನ್ನು ನಿರ್ವಿಘ್ನವಾಗಿ ಒಂದು ವಿಸರ್ಜನೆ ಮಾಡುವಂಥ ಕೆಲಸ ಕಾರ್ಯ ನಡೆಯಿತು. ಕೆಲವೇ ಪೊಲೀಸ್ ಅಧಿಕಾರಿಗಳಿಂದ, ಒಂದು ಬೆರಳೆಣಿಗೆ 2-3 ಮಂದಿ ಪೊಲೀಸ್ ಅಧಿಕಾರಿಗಳಿಂದ ಈ ರೀತಿಯ ಘಟನೆ ನಮ್ಮ ಉಳ್ಳಾಲ ಭಾಗದಲ್ಲಿ ಮರುಕಳಿಸ್ತಾ ಇದೆ. ನಮ್ಮ ಮೊಸರು ಹುಡುಕಿಯ ಸಂದರ್ಭದಲ್ಲೂ ಕೂಡ ಅದೇ ಆಫೀಸರ್ಗಳ ಹೆಸರು ಕೇಳ್ತಾ ಇದೆ, ಈಗ ಕೂಡ ಅದೇ ಆಫೀಸರ್ಗಳ ಕೆಲಸ ಕೇಳ್ತಾ ಇದೆ. ಇದು ಅವರ ಉದ್ದೇಶ ಏನು ಅಂತ ನಮಗೆ ಗೊತ್ತಾಗೋದಿಲ್ಲ. ನಮ್ಮ ಹಿಂದೂ ಸಮಾಜದ ವಿರುದ್ಧ ದಬ್ಬಾಳಿಕೆ ಮಾಡ್ತಾ ಇದ್ದಾರಾ? ಬಿಜೆಪಿ ಮಂಡಲ ಪ್ರಧಾನ ಕಾರ್ಯದರ್ಶಿ ವಕೀಲರಾದ ಮೋಹನ್ ರಾಜಕೀಯರ್ ಅವರು ಮಾತನಾಡಿ ಆಕ್ರೋಶ ವ್ಯಕ್ತಪಡಿಸಿದರು. ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ನಿಮ್ಗೆ ಗೊತ್ತಿರಬಹುದು, ಈ ಕಾಂಗ್ರೆಸ್ನ ಹಿಂದೂ ವಿರುದ್ಧ ನೀತಿಯ ಒಂದು ಮುಂದುವರಿದ ಭಾಗ ಅಂತಂದೇಳಿ ಕಳೆದ ಕೃಷ್ಣ ಜನ್ಮಾಷ್ಟಮಿ ನಂತರ ಗಣೇಶೋತ್ಸವ ಹಾಗೆ ನವರಾತ್ರಿ ಉತ್ಸವಗಳು ನಡೆಸಬೇಕಾದ್ರೆ ನಮ್ಮ ಜಿಲ್ಲಾಡಳಿತ ಕೆಲವೊಂದು ಷರತ್ತುಗಳನ್ನು ಕೊಟ್ಟು ನಮಗೆ ಪರ್ಮಿಷನ್ ಕೊಡುವಂಥ ಕೆಲಸಗಳನ್ನು ಮಾಡಿದರು. ಆದರೆ ಎಲ್ಲ ಹಿಂದೂ ಬಾಂಧವರು ಕಾನೂನಿನ ಮೇಲೆ ಗೌರವ ಇಟ್ಟು ಎಲ್ಲ ನಿಯಮಗಳ ಪರವಾಗಿ ನಿಂತು ಶಾಂತಿಯುತವಾಗಿ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಗಣೇಶೋತ್ಸವವಾಗಿ ಈ ನಮ್ಮ ಶಾರದೋತ್ಸವವಾಗಲಿ ಅವನನ್ನು ನಡೆಸಿಕೊಂಡು ಬಂದರು. ಆದರೆ ಬಹಳ ಇತಿಹಾಸಪೂರ್ವಕವಾದಂಥ ಉಳ್ಳಾಲ ಶಾರದೋತ್ಸವದ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯ ಸರ್ಕಾರದ
ಬರುವ ಆಡಳಿತದ ಒಳಗಡೆ ಬರುವ ವ್ಯಾಪ್ತಿಗೆ ಬರತಕ್ಕಂಥ ಪೊಲೀಸ್ ಇಲಾಖೆ 1 ಗಂಟೆಯ ತನಕ ಒಳ್ಳೆಯ ರೀತಿಯಲ್ಲಿ ಸಾಗಿದಂಥ ಮೆರವಣಿಗೆಯ ಸಂದರ್ಭದಲ್ಲಿ ಏಕಾಏಕಿಯಾಗಿ ಬಂದು ಯಾರ ಒತ್ತಡದಲ್ಲಿ ಈ ಕೆಲಸ ಪೊಲೀಸರು ಮಾಡಿದ್ದಾರೆ ನಂಗೆ ಗೊತ್ತಿಲ್ಲ, ಬಟ್ ಕಾಣದ ಕೈಗಳ ಒತ್ತಡದಿಂದ ಪೊಲೀಸರು ಈ ಕೆಲಸ ಮಾಡಿದ್ದಾರೆ ಅಂತ ನನ್ನ ಅನಿಸಿಕೆ. ಈ ಸಂದರ್ಭದಲ್ಲಿ ಬಿಜೆಪಿ ಮಂಗಳೂರು ಮಂಡಲದ ಅಧ್ಯಕ್ಷರಾದ ಜಗದೀಶ್ ಆಳ್ವ ಕುವೈತ್ ಬೈಲ್, ಉಪಾಧ್ಯಕ್ಷರಾದ ರವಿಶಂಕರ್ ಸೋಮೇಶ್ವರ, ಉಳ್ಳಾಲ ಮಗುವೀರ ಸಮಾಜದ ಮುಖಂಡರಾದ ಬಾಬು ಬಗೇರ, ಬಿಜೆಪಿ ಯುವ ಮೋರ್ಚಾದ ಜಿಲ್ಲಾ ಉಪಾಧ್ಯಕ್ಷರಾದ ನಿಶಾಂತ್ ಪೂಜಾರಿ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ಉಳ್ಳಾಲ. Rice Spices started in the year 2019. Today we have crossed 45 plus products. All our products are pure and natural without any adulteration. The products have authentic recipes. Process of preparation is also in a traditional way. We supply products to different supermarkets, retail shops, and we take up bulk orders for hotels and caterers. We have an experiential store at Rice Spices, Chilimbi, opposite Reliance Mart, Mangaluru. Contact 96 065 93921.